ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ವಾಸವಾಗಿದ್ದು, ಅವರಿಗೆ ಸರ್ಕಾರದ ಯಾವುದೇ ಸವಲತ್ತುಗಳು ಇದುವರೆಗೂ ದೊರಕಿರಲಿಲ್ಲ. ಈ ಹಿಂದೆ ಕೊರಟಗೆರೆಯ ತಹಶೀಲ್ದಾರ್ ಆಗಿದ್ದಂತಹ ನಾಹಿದಾ ಜಂಜಂ ರವರು ಅಲೆಮಾರಿ ಕುಟುಂಬಗಳಿಗೆ ನಿವೇಶನಕ್ಕೆ ಜಾಗವನ್ನು ಗುರುತಿಸಿದ್ದರು. ಅದರಂತೆ ತಾಲೂಕಿನ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಅಲೆಮಾರಿ ಜನಾಂಗಕ್ಕೆ ಆ ನಿವೇಶನಗಳಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸುತ್ತಾ ಬಂದಿದ್ದಾರೆ. ಇದೀಗ ನೂತನ ತಹಶೀಲ್ದಾರ್ ಮುನಿಶಾಮಿ ರೆಡ್ಡಿರವರು ಅಲೆಮಾರಿ ಜನಾಂಗದ ವಯೋವೃದ್ಧರಿಗೆ ಹಾಗೂ ಅಂಗವಿಕಲರಿಗೆ ಮಾಶಾಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದ ಅವರ ಜೀವನಕ್ಕೆ ಒಂದು ಆಧಾರವಾದಂತಾಯಿತು. ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲೆಮಾರಿಗಳ ಸಮಸ್ಯೆಯ ಬಗ್ಗೆ ನಮ್ಮ ತುಮಕೂರು ವಾಹಿನಿಯು ತಾಲೂಕು ಆಡಳಿತದ ಗಮನ ಸೆಳೆದಿತ್ತು. ಇದೀಗ ಕೊನೆಗೂ ಅಲೆಮಾರಿಗಳ ಸಮಸ್ಯೆಗೆ ಪರಿಹಾರ ದೊರಕಿದೆ. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ಕೆಟ್ಟೋದ ಯಾಕ ಮೊದಲು ಅಷ್ಟೋ ಜನ ಹಂಗೆ ಇಟ್ಕೊಂಡ್ರ 4 ಟನ್ ಕೊಟ್ಮೇಲೆ ಒಂದು ಏನು ಸರ್ ಇವಾಗ ನಿಮಗೆ ಅದು ಅಕೌಂಟ್ ನಂಬರ್ ಬಂದಮೇಲೆ ಮತ್ತೆ ಒಂದು 2 days ಅಲ್ಲಿ ಪಂಚಾಯತಿ ವ್ಯಾಪ್ತಿಯ ಅಲೆಮಾರಿ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದೀವಿ, ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳೊಂದಿಗೆ. ಇಲ್ಲಿ ಏನು ಅವರಿಗೆ ಅವಕಾಶಗಳು ಇದೆ, ಸರ್ಕಾರದಿಂದ ಸೌಲಭ್ಯಗಳು ಬರ್ತಕ್ಕಂಥದ್ದು ಇದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ CDP ಅವರಿದ್ದಾರೆ, ಮತ್ತು RWS ಗ್ರಾಮೀಣ ಮತ್ತು ಕುಡಿಯುವ ನೀರಿನ ನೈರ್ಮಲ್ಯ ಇಲಾಖೆಯ ಕೀರ್ತಿ ಅವರಿದ್ದಾರೆ, ಆಮೇಲೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದ ವಿಜಯಕುಮಾರ್ ಇದ್ದಾರೆ, ಆಮೇಲೆ ಬೆಸ್ಕಾಂ ಇಲಾಖೆ ಮಲಯ ಅವರಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಮೈಲಣ್ಣ ಅವರಿದ್ದಾರೆ. ಹೀಗೆ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಮೂಲಭೂತ ಸೌಲಭ್ಯ ಕೊಡ್ತಕ್ಕಂಥದ್ದು. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಚೇರಿ ಅಧೀಕ್ಷಕರು ಬಂದಿದ್ದಾರೆ. ಅವರವ್ರ ಇಲಾಖೆಯಿಂದ ಕೊನೆಗೆ ಒಂದು ಕಟ್ಟಕಡೆಯ ವ್ಯಕ್ತಿಗೆ ಏನು ಸರ್ಕಾರದ ಸೌಲಭ್ಯ ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾಜರನ್ನು ಮಾಡಿದ್ದೀವಿ, ನಡಾವಳಿಯನ್ನು ಮಾಡಿದ್ದೀವಿ. ಈಗಾಗಲೇ ಇವರಿಗೆ ಡಾಕ್ಯುಮೆಂಟ್ಗಳನ್ನು ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಿಂದ ಏನೇನು ಬರಬೇಕು ಅವರಿಗೆ ಅಂತ ಆ ಡಾಕ್ಯುಮೆಂಟ್ಸನ್ನು ತಗೊಂಡಿದ್ದೀವಿ. ಈಗ 9 ಪಿಂಚಣಿಯಲ್ಲಿ ನಾವು ಈಗ 4 ಪಿಂಚಣಿ ಆದೇಶ ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ. ಇನ್ನು 2-3 ದಿನದಲ್ಲಿ ಅಕೌಂಟ್ ನಂಬರನ್ನು ಮತ್ತು ನಾವೇ ಮಾಡಿಸ್ತಾ ಇದ್ದೀವಿ. ಅಕೌಂಟ್ ನಂಬರು ಬಂದ ಮೇಲೆ ಅವುಗಳನ್ನು ಇನ್ನೂ ಉಳಿದಂತಹ 5 ಒಂದು ಪಿಂಚಣಿ ಆದೇಶ ಪತ್ರಗಳನ್ನು ಇನ್ನು 3-4 ದಿನದ ಒಳಗಾಗಿ ನಾವು ಅವರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳು ಕೂಡ ಅವರಿಗೆ ಏನೇನು ಸೌಲಭ್ಯವನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಎಲ್ಲವೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರಂತೆ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದೆ ಈ ಒಂದು ಸಮಸ್ಯೆ ನಿವಾರಣೆ ಆಗಬೇಕಂದ್ರೆ ಈಗಾಗಲೇ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅದು ನಮ್ಮ ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ವಿಭಾಗದ ಕೀರ್ತಿ ನಾಯಕ್ರವರು ಇನ್ನೊಂದು 15 ದಿನದೊಳಗಾಗಿ ಈ ಒಂದು ಬೋರ್ವೆಲ್ಲಿಂದ ಏನು ಬೆಸ್ಕಾಮಿಂದ ಕ್ಲಿಯರೆನ್ಸ್ ಬರುತ್ತೆ, ಲೈನ್ ಕ್ಲಿಯರೆನ್ಸ್ ಬಂದಮೇಲೆ ಇಮಿಡಿಯೇಟಾಗಿ ಅದನ್ನು ಪಂಪು ಮೋಟ್ರನ್ನು ಅಳವಡಿಸಿ ನೀರು ಕೊಡತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೆ ಆರೋಗ್ಯಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಮತ್ತು ಇವರು ಏನು ಅವರಿಗೆ ಆಹಾರ ಕೊಡ್ತಕ್ಕಂಥದ್ದು, ಆಮೇಲೆ ಯಾವುದೇ ಮಕ್ಕಳಿಗೆ ಪೌಷ್ಟಿಕಾಂಶ ಕೊರತೆ ಆಗದಂತೆ ಕ್ರಮ ವಹಿಸಲಿಕ್ಕೆ ಅವರು ಕೂಡ ಎಲ್ಲ ಮಾಜರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈಗಾಗಲೇ ಅವರು ಪೂರೈಕೆ ಮಾಡ್ತಾ ಇದ್ದಾರೆ, ಆಹಾರವನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದಾರೆ. ಆಗ ಮುಂದೆ ನಮಗೆ ಈ ಹಕ್ಕುಪತ್ರಗಳು RGCLನಿಂದ ಅನುಮೋದನೆ ಆಗಿ ಬಂದ ಮೇಲೆ ಅವುಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ತುರ್ತಾಗಿ ಕೈಗೊಳ್ತೀವಿ. ಅದರಿಂದ ಇವು ಮೂಲಭೂತ ಸೌಲಭ್ಯಗಳು ಏನು ಒಬ್ಬ ಮನುಷ್ಯನಿಗೆ ಅವಶ್ಯಕವಾಗಿರ್ತದ್ದು ಎಲ್ಲ ತಲುಪಿಸ್ತಕ್ಕಂಥ ಕಾರ್ಯವನ್ನು ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ನಮ್ಮ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳ ವತಿಯಿಂದ ಮಾಡಿದ್ದೇವೆ. ಅವ್ರಿಗೆ ಹಕ್ಕುಪತ್ರಗಳು ಕೊಡುವಂಥ ಕೆಲಸ ಯಾವಾಗ ಸರ್? ಈಗಾಗಲೇ ಅನುಮೋದನೆಯಾಗಿ ಬಂದರೆ 18 ಕುಟುಂಬಗಳು ಈಗಾಗಲೇ ಹಕ್ಕುಪತ್ರಕ್ಕೆ ಅನುಮೋದನೆಗೊಳ್ಳಲಿಕ್ಕೆ ಒಂದು ರಾಜೀವ್ ಗಾಂಧಿ ಒಂದು ವಸತಿ ನಿಗಮಕ್ಕೆ ಹೋಗಿರ್ತಕ್ಕಂಥದ್ದು. ಅವು ಅನುಮೋದನೆಯಾಗಿ ಬಂದ ತಕ್ಷಣವೇ
ನಾವು ಏನು ಮಾಡ್ತೀವಿ, ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದನ್ನು ಕೂಡ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಹೆಚ್ಚುವರಿ ಕುಟುಂಬಗಳೇನಾದರೂ ಸೇರ್ಪಡೆ 4 ಹೆಚ್ಚುವರಿ ಕುಟುಂಬಗಳು ಈಗ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯವರು 4 ಕುಟುಂಬಗಳ ಪಟ್ಟಿಯನ್ನು ಮಾಡಿದ್ದಾರೆ. ಅದು ಕೂಡ ನಾವು ನಿಯಮಾನುಸಾರ ಕ್ರಮ ವಹಿಸ್ತೇವೆ. ಈ ಹಕ್ಕುಪತ್ರಗಳ ಬಂದ ನಂತರ ಅದೇನು ನಮ್ಮದು ಸರ್ಕಾರದ ಗೈಡ್ಲೈನ್ಸ್ ಇರುತ್ತೋ ಅದ್ರ ಪ್ರಕಾರ ನಾವು ಅವುಗಳನ್ನು ಮನೆಗಳನ್ನು ಕಟ್ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ.